ಮುಲ್ಕಿ ನಗರ ಪಂಚಾಯತ್ನ ಅಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿಯ ಸುಭಾಷ್ ಶೆಟ್ಟಿ ಅವಿರೋಧವಾಗಿ ಆಯ್ಕೆಯಾಗಿದ್ದು, ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದು 1 ಮತದ ಅಂತರದಲ್ಲಿ ಬಿಜೆಪಿಯ ಸತೀಶ್ ಅಂಚನ್ ಅವರು ಗೆಲುವನ್ನ ಪಡೆದಿದ್ದಾರೆ. ಕಾಂಗ್ರೆಸ್ 9 ಸ್ಥಾನ, ಬಿಜೆಪಿ 8 ಹಾಗೂ ಜೆಡಿಎಸ್ 1 ಸ್ಥಾನ ಪಡೆದಿದ್ದು, ಅಧ್ಯಕ್ಷ ಸ್ಥಾನಕ್ಕೆ ಹಿಂದುಳಿದ ಬಿ ವರ್ಗಕ್ಕೆ ಮೀಸಲಿದ್ದು ಬಿಜೆಪಿಯ ಸುಭಾಷ್ ಶೆಟ್ಟಿ ಹಾಗೂ ಹರ್ಷರಾಜ್ ಶೆಟ್ಟಿ ಅವರಿಗೆ ಅವಕಾಶ ಇತ್ತು. ಇವರಲ್ಲಿ ಹರ್ಷರಾಜ್ ಶೆಟ್ಟಿ ಅವರಿಗೆ ತಾಂತ್ರಿಕ ಅಡಚಣೆಯಿಂದ ಸುಭಾಷ್ ಅವರು ನಾಮಪತ್ರವನ್ನ ಸಲ್ಲಿಸಿದ್ರು. ಅವರು ಅವಿರೋಧವಾಗಿ ಆಯ್ಕೆಯಾದರು. ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿಯಿಂದ ಸತೀಶ್ ಅಂಚನ್ ಹಾಗೂ ಕಾಂಗ್ರೆಸ್ನಿಂದ ಪುತ್ತು ಬಾವ ಸ್ಪರ್ಧಿಸಿದ್ರು. ಚುನಾವಣಾ ಪ್ರಕ್ರಿಯೆಗೆ ಜೆಡಿಎಸ್ನ ಓರ್ವ ಸದಸ್ಯೆ ಲಕ್ಷ್ಮಿ ಅವರು ಗೈರು ಹಾಜರಿ ಹಾಗೂ ಬಿಜೆಪಿಗೆ ಸಂಸದರ ಮತ್ತು ಶಾಸಕರ ಮತಗಳಿಂದ 10 ಮತ ಹಾಗೂ ಕಾಂಗ್ರೆಸ್ಸಿಗೆ 9 ಮತ ಪಡೆದುದರಿಂದ ಸತೀಶ್ ಅಂಚನ್ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾಯಿತರಾದರು. ಸಂಸದ ನಳಿನ್ ಕುಮಾರ್ ಕಟೀಲು, ಶಾಸಕ ಉಮಾನಾಥ್ ಕೋಟ್ಯಾನ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸುದರ್ಶನ್ ಮತ್ತಿತರರು ಅಭಿನಂದನೆಯನ್ನ ಸಲ್ಲಿಸಿ ಮೆರವಣಿಗೆ ನಡೆಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಚುನಾವಣೆಯಲ್ಲಿ ಒಂದು ಅನಿಶ್ಚಿತವಾದಂತಹ ವಾತಾವರಣ ಸೃಷ್ಟಿಯಾಗಿತ್ತು. ಈಗ 1.5 ವರ್ಷದ ಬಳಿಕ ಸರ್ಕಾರದ ಒಂದು ಸೂಚನೆಯ ಪ್ರಕಾರ ಇವತ್ತು ಚುನಾವಣೆ ಆಗಿದೆ. ಇವತ್ತು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬಹಳ ಉತ್ಸಾಹದಿಂದ ಇವತ್ತು ಆಡಳಿತದ ಚುಕ್ಕಾಣಿ ನೀಡಿದೆ. ನಾವು ಗೆದ್ದಿದ್ದೇವೆ. ಆದ್ದರಿಂದ ನಮಗೆ ಬಹಳ ಸಂತೋಷದ ದಿನ ಇವತ್ತು. ಸುಭಾಷ್ ಶೆಟ್ಟಿ ಅವರು ಅಧ್ಯಕ್ಷರಾಗಿ, ಸತೀಶ್ ಕುಮಾರ್ ಅವರು ಉಪಾಧ್ಯಕ್ಷರಾಗಿ ನಮ್ಮ ಎಲ್ಲ ಸದಸ್ಯರು ಬಹಳ ಬೆಂಬಲಿಸಿ ಅವರನ್ನು ಆಯ್ಕೆ ಮಾಡಿದ್ದಾರೆ. ಈ ಒಂದು ಆಯ್ಕೆಗೆ ಸಹಕರಿಸಿದಂತ ನಮ್ಮ ರಾಜ್ಯಾಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು, ನಮ್ಮ ಸಂಸದರಂತ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಜನಾಪೇಕ್ಷೆ ಪರವಾಗಿ ಜನರ ಅಭಿಪ್ರಾಯಕ್ಕೆ ಸರಿಯಾಗಿ ಇಲ್ಲಿ ಆಡಳಿತ ನಡೆದಿತ್ತು. ಸುನೀಲ್ ಅವರ ನೇತೃತ್ವದಲ್ಲಿ ಒಳ್ಳೆಯ ಅತ್ಯುತ್ತಮ ಆಡಳಿತ ಕೊಟ್ಟಿದ್ದು ಜನ ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಸಣ್ಣ ಕೊರತೆಗಳಾಗಿತ್ತು, ಆದರೆ ಇವತ್ತು 10 ಮತಗಳ ಅಂತರದಿಂದ ಭಾರತೀಯ ಜನತಾ ಪಾರ್ಟಿ ಉಪಾಧ್ಯಕ್ಷ ಸ್ಥಾನ, ಅಧ್ಯಕ್ಷ ಸ್ಥಾನ ಎರಡನ್ನೂ ನಾವು ಪಡ್ಕೊಂಡಿದ್ದೇವೆ. ಬಹಳ ಒಳ್ಳೆಯ ಆಡಳಿತವನ್ನು ಮುಂದಿನ ದಿನಗಳಲ್ಲಿ ಕೊಡ್ತೇವೆ. ಎಸಿಪಿ ಬೆಳ್ಳಿಯಪ್ಪ ಹಾಗೂ ಮುಲ್ಕಿ ಇನ್ಸ್ಪೆಕ್ಟರ್ ಜಯರಾಮ್ ಗೌಡ ಬಂದೋಬಸ್ತನ್ನ ನೀಡಿದ್ರು. ತಹಶೀಲ್ದಾರ್ಗಳಾದ ಗುರುಪ್ರಸಾದ್ ಮತ್ತು ಮಾಣಿಕ್ಯ ಅವರು ಚುನಾವಣಾ ಪ್ರಕ್ರಿಯೆ ನಡೆಸಿದ್ರು.